ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣ ಮಸಾಲಾ, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಟೆಕ್ನಿಕಾ, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮಲೈಕಾ ಹೋಮ್ ಅಪ್ಲಯನ್ಸಸ್, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಅರುಣ ಮಸಾಲಾ, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಮತ್ತು ಬೇಕ್ ಸ್ಟುಡಿಯೋ. ಬೆಳಗ್ಗೆ ಬೇಗ ಎದ್ದು 1 ಲೋಟ ಚೆನ್ನಾಗಿ ನೀರು ಕುಡಿಬೇಕು, ಅರ್ಧ ಗಂಟೆ ಆದಮೇಲೆ ಬ್ರೇಕ್ಫಾಸ್ಟ್ ತಿನ್ನಬೇಕು ಎಲ್ಲ ಹೇಳ್ತಾರಪ್ಪ ಸರಿ, ಆದರೆ ಮಾಡೋರು ಯಾರು? ಬ್ರೇಕ್ಫಾಸ್ಟ್ ಮಾಡಬೇಕು ತಾನೇ ತಿನ್ನಬೇಕು ಅಂದರೆ. ಬೆಳಗಿನ ಬ್ರೇಕ್ಫಾಸ್ಟಿಂದ ಹಿಡಿದು ಮಧ್ಯಾಹ್ನದ ಅಡುಗೆ, ರಾತ್ರಿ ಅಡುಗೆ, ಇಡೀ ದಿನ ಊಟ ಇಲ್ಲ ಅಂದರೆ ಆ ದಿನ ಚೆನ್ನಾಗಿರಲ್ಲ. ಹಾಗಾಗಿ ಅಡುಗೆ ಅಂತಂದರೆ ಇರೋಬರ ಅಡುಗೆ ಎಲ್ಲ ಮಾಡಿ ತಿನ್ನೋದಲ್ಲ, ಚೆನ್ನಾಗಿರೋ ಅಡುಗೆ ಮಾಡಿ ತಿನ್ನಬೇಕು. ಆ ಚೆನ್ನಾಗಿರೋ ಅಡುಗೆ ಮಾಡಬೇಕು ಅಂದರೆ ಅದನ್ನು ಕಲಿಬೇಕು. ಆ ಹೊಸ ಸವಿರುಚಿಗಳನ್ನು ಕಲಿಸೋದಕ್ಕೆ ಅಂತಲೇ ಪ್ರತಿನಿತ್ಯ ಹೊಸ ಅತಿಥಿಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಇವತ್ತು ಕೂಡ ಒಬ್ಬರು ಹೊಸ ಅತಿಥಿ ನಮ್ಮ ಜೊತೆ ಇದ್ದಾರೆ. ಮೂಡಬಿದಿರೆಯ ಪೂರ್ಣಿಮಾ ಪದ್ಮನಾಭ ಪ್ರಭು ಅವರು ಇವತ್ತಿನ ನಮ್ಮ ಹೊಸ ಅತಿಥಿ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನಮ್ಮ ಸವಿರುಚಿ ಅಡುಗೆ ಮನೆಗೆ ಬಂದಿದ್ದೀರಾ. ಮೊದಲಿಗೆ ಒಂದಷ್ಟು ನಿಮ್ಮ ಬಗ್ಗೆ ಮಾತಾಡ್ಸೋಣ ಅಂತ ಅಂದ್ಕೊಳ್ತೀನಿ. ಅಡುಗೆ, ನೀವು ಹೊಸ ಹೊಸ ಅಡುಗೆಗಳನ್ನು ತಯಾರಿಸ್ತಾ ಇದ್ದೀರಿ. ಎಷ್ಟು ವರ್ಷದಿಂದ ಈ ಅಡುಗೆ ಪ್ಯಾಷನನ್ನು ರೂಢಿಸ್ಕೊಂಡಿದ್ದೀರಾ? ನಮ್ಮ ಮದುವೆ ಆಗಿದ್ದರಿಂದ 35 ವರ್ಷದಿಂದ ಅಡುಗೆ ಮಾಡ್ತಾ ಇದ್ದೀವಿ. 35 ವರ್ಷಗಳ ಸುದೀರ್ಘ ದಾಂಪತ್ಯದಲ್ಲಿ ಅತ್ತೆ, ಅಕ್ಕ ಇವರೆಲ್ಲ ಮಾಡಿದ್ದನ್ನು ನೋಡಿ ಕಲ್ತದ್ದು. ಯಾವುದ್ರಲ್ಲಿ ಇಲ್ಲ, ಬೇರೆ ಯಾವುದ್ರಲ್ಲಿ ನೋಡಿಲ್ಲ. ಓಕೆ, ಹಾಗಾದ್ರೆ ನೀವು ಮಾಡೋದಷ್ಟು ಕೂಡ ಟ್ರೆಡಿಷನಲ್ ಆಗಿರುವಂಥ ರುಚಿಕರ ಆರೋಗ್ಯಕರವಾದಂಥ ಅಡುಗೆ ಮತ್ತೆ ಅಮ್ಮ, ಅಕ್ಕ ಇವರೆಲ್ಲ ಮಾಡೋದನ್ನು ನೋಡಿ ಕಲ್ತಿದ್ದೀರಿ. ಬಹುಶಃ ನಮ್ಮ ಇಡೀ ಪರಂಪರೆಯನ್ನು ನೋಡಿದ್ರೆ ಆ ಜಾನಪದದಿಂದ ಹಿಂದಿನಿಂದ ಹಿಡಿದು ಈ ಅಡುಗೆ ಅನ್ನೋದು ಒಂದು ಮುಖ್ಯ ಭಾಗ ಹೆಣ್ಣಿನ ಬದುಕಿನಲ್ಲಿ ಅಲ್ವಾ? ಹಾಗಾಗಿ ನಿಮ್ಮ ಹತ್ರ ಇದನ್ನು ಖಂಡಿತ ನಾವು ಹೇಳಲೇಬೇಕು. ಯಾಕಂದರೆ 35 ವರ್ಷಗಳು ಅಂತಂದ್ರೆ ಒಂದು ಸಣ್ಣ ವಿಷಯ ಅಲ್ಲ. ಆ ಲೆಕ್ಕದಲ್ಲಿ ನೋಡಿದ್ರೆ ಬಹುಶಃ ನೀವು ಅಕ್ಕ ಅಂತ ಹೇಳ್ಬೇಕಾದ್ರೆ ಮದ್ವೆಗೆ ಮುಂಚಿಂದಾನೆ ಅಡುಗೆ ಮಾಡ್ತಾ ಇದ್ದೀರಿ. ಈಗ ಹೇಳಿದ್ರೆ ನೀವು ತಾಯಿ ಮನೆಗೆ ಹೋದಾಗೆಲ್ಲ ನಾವು ಹೆಣ್ಮಕ್ಳೆಲ್ಲ ಕಲಿಬೇಕಲ್ಲ, ಅವಾಗೆಲ್ಲ ಕಲಿಸಿದ್ರು ನಮಗೆ. ಅಮ್ಮ ಆಬ್ಸೆಂಟ್ ಆದಾಗೆಲ್ಲ ಮಾಡ್ತಿದ್ದೇವೆ ನಾನು, ಅಕ್ಕ. ಓಕೆ, ಇಲ್ಲಾಂದ್ರೆ ಹೇಳ್ತಾರೆ ಅಲ್ವಾ, ಮದುವೆ ಆಗಿ ಹೋದ್ಮೇಲೆ ಏನ್ ಮಾಡ್ತೀಯ ಅಲ್ವಾ, ಅದೊಂದೇ ಡೈಲಾಗ್ ಯಾವಾಗ್ಲೂ. ಅದಕ್ಕೆ ಅಡುಗೆ ಅನ್ನೋದು ಮೊದಲನೇ ಕ್ವಾಲಿಫಿಕೇಶನ್ ಲೈಫ್ಗೆ, ಹುಡುಗಿಗೆ. ಇವಾಗ ಕೇಳಲ್ಲ. ನಿಮ್ಮ ಮಕ್ಳ ಹತ್ರ ನೀವು ಕೇಳ್ತೀರಾ? ಇಲ್ಲ, ಈಗ ಜಾಬಿಗೆ ಹೋಗ್ತಾಳೆ ಹುಡುಗಿ ಅಂತ. ಓಕೆ, ಈಗಿನ ಹುಡುಗಿರ ಹತ್ರ ಕೇಳಲ್ಲ. ಆದ್ರೆ ಕೇಳಿದ್ದಾರೆ ತುಂಬಾ ಅಡಿಗೆ ಬರುತ್ತಾ ಚೆನ್ನಾಗಿ ಅಂತ ಹುಡುಗಿ ನೋಡಕ್ ಬಂದಾಗ. ಓಕೆ, ಅಡಿಗೆ ಚೆನ್ನಾಗಿ ಬರುತ್ತಾ ಅಂತ. ಆವಾಗೆಲ್ಲ ಚಿಕ್ಕ ವಯಸ್ಸಲ್ಲೇ ಮದುವೆ ಆದ್ರು ಅದೊಂದು. ಆದರೆ ನೀವು ಈಗಾಗಲೇ ಹೇಳಿದ್ರೆ ನಾನೆಲ್ಲೂ ಓದಿಲ್ಲ, ನೋಡಿಲ್ಲ, ನಾನು ಹೀಗೆ ನಮ್ಮ ಮನೆಯವರಿಂದನೇ ಕಲಿತೆ ಅಂತ ಹೇಳ್ತಿದ್ದೀರಲ್ಲ, ಯಾಕೆ ಇದನ್ನು ಬರ್ದಿಡಲ್ಲ? ಯಾಕೆ ಆ ರೂಢಿ ಇಲ್ಲ? ನನಗೆ ಅದು ಒಂದ್ಸಲ ಮಾಡಿದರೆ ಸಾಕು, ಮತ್ತೆ ಮೆಮರಿಯಿಂದ ಹೋಗಲ್ಲ. ನೀವು ನಿಮಗೆ ನೆನಪಿರುತ್ತೆ, ಬೇರೆಯವ್ರಿಗೋಸ್ಕರ ಆದರೂ ಇದನ್ನು ಮಾಡ್ಬೋದು, ಹೇಳಿಕೊಡ್ತೀನಿ. ಓಕೆ, ಈಗ ಮಗಳು ಮದುವೆಯಾಗಿ ಹೋಗಿದ್ದಾಳೆ, ಫೋನ್ನಲ್ಲಿ ಕೇಳ್ತಾಳೆ. ಓಕೆ, ಗೊತ್ತಾಗದಿದೆ. ಇವತ್ತಿನ ಈ ಸೋಷಿಯಲ್ ಮೀಡಿಯಾಗಳ ಫಾಸ್ಟ್ ಗ್ರೋದಿಂದ ನಮಗೆ ಯಾವಾಗ ಬೇಕಾದ್ರೂ ಏನಾದರೂ ಕಲಿಬಹುದು, ಆದರೆ ಅದನ್ನೇ ಅಡ್ವಾಂಟೇಜ್ ಮಾಡ್ಕೊಂಡು ಏನೂ ಕಲಿಯಲ್ಲ. ಅದೊಂದು ದೊಡ್ಡ ದುರಂತ. ಹಾಗಾಗಿ ನಿಮ್ಮಂಥ ಹಿರಿಯರು ಬೇಕು, ಇದನ್ನು ಹೇಳ್ಕೊಡ್ತಾ ಇರಬೇಕು. ಹಾಗಾಗಿ ಇವತ್ತು ಕೂಡ ನಮ್ಮ ಅಡುಗೆ ಮನೆ ನಿಮಗೋಸ್ಕರ ಕಾಯ್ತಾ ಇದೆ. ನಾವು ಹೋಗೋಣ, ಹೊಸ ರುಚಿಗಳನ್ನು ನಮ್ಗೆ ಕಲಿಸಿ ನಾವು ಕಲಿತೀವಿ. ಅಡುಗೆ ಮನೆಗೆ ಬಂದಿದ್ದೀವಿ, ಎಲ್ಲ ಸಿದ್ಧ ಮಾಡಿ ಇಟ್ಕೊಂಡಿದ್ದೀರಾ. ಶುರು ಮಾಡ್ಕೊಳ್ಳೋಣ. ನೋಡಿದ್ರೇ ಗೊತ್ತಾಗುತ್ತೆ ಏನೋ ಜ್ಯೂಸ್ ಐಟಮ್ಸ್ ತಯಾರಿಸ್ತಾ ಇದ್ದೀರಾ ಅಂತ. ಏನು ಮಾಡ್ತಾ ಇದ್ದೀರಾ? ಈಗ ನಿಂಬೆಹಣ್ಣು ಮತ್ತು ಕಾಮಕಸ್ತೂರಿ ಬೀಜದಿಂದ ಓಕೆ, ಆರೋಗ್ಯಕರ ರುಚಿಕರವಾದ ಪೇಯ ಒಂದು, ಮತ್ತೊಂದು ಡ್ರೈ ಫ್ರೂಟ್ಸಿಂದ ಮಾಡುವುದು. ಓಕೆ, ಆ ಪೇಯ ಅನ್ನೋ ವರ್ಡ್ ಯಾರಿಗೂ ಗೊತ್ತಾಗಲ್ಲ, ಜ್ಯೂಸ್ ಅನ್ನೋದಕ್ಕೆ ಅಲ್ವಾ? ನಿಮಗೆ ಬೇಕಾದಂಥ ವಸ್ತು ಏನಾದರೂ ತಯಾರಿಸ್ಕೊಳ್ಳೋದಿಲ್ಲ. ಇದನ್ನು ನೆನೆ ಹಾಕಿದ್ದು 2 ಗಂಟೆ ಮೊದಲೇ ನೆನೆಸಿ ಹಾಕಿ ಬಿಡಬೇಕು. ಕಾಮಕಸ್ತೂರಿನೇ 2 ಗಂಟೆಗಳವರೆಗೆ ನೆನೆಸ್ಕೊಂಡು ಈಗ ರೆಡಿ ಆಗಿದೆ ಅದು. ಹೌದು, ಇದಕ್ಕೇನು ಸಕ್ಕರೆ ಹಾಕಬೇಕು.
ಓಕೆ, ಸಕ್ಕರೆ ಹಾಕೊಂಡಿದ್ದೀರಾ? ಆಮೇಲೆ So, ಏಲಕ್ಕಿ ಬೇಕಾದಷ್ಟು ಸಕ್ಕರೆ ಹಾಕೊಬೇಕು. ಇನ್ನು ನಿಂಬೆ ಹಾಕೊಳ್ಳೋದು? ನಿಂಬೆ ಹಾಕೊಂಡ್ರೆ ಆಯ್ತು. ಸರಿ. ನಿಂಬೆ ಹಣ್ಣು, ಜೇನು ಇದೆಲ್ಲ ಡಯಟ್ನವ್ರಿಗೆ ತುಂಬಾ ಹತ್ತಿರದ ಅಲ್ಲ, ವಸ್ತು. ಇದು ಸಕ್ಕರೆ ಮತ್ತು ಬೆಲ್ಲ ಹಾಕಿ ಸಹ ಮಾಡ್ಬೋದು. ಓಕೆ, ಬೇಡದಿದ್ರೆ ಜೇನುತುಪ್ಪ ಮಿಕ್ಸ್ ಮಾಡಿ ಸಕ್ಕರೆಯಿಂದ ತಯಾರಿಸಬಹುದು, ಬೆಲ್ಲದಿಂದ ಅದಲ್ಲ ಅಂದ್ರೆ ಜೇನುತುಪ್ಪದಿಂದ. ಸಕ್ಕರೆ ಈಗ ತುಂಬಾ ಹೆಲ್ತ್ ಕಾನ್ಶಿಯಸ್ನೆಸ್ ಎಲ್ಲ ಇವಾಗ. ಹೌದು, ಎಲ್ಲರೂ ಸಕ್ಕರೆ ಅವಾಯ್ಡ್ ಮಾಡ್ತಾ ಇದ್ದಾರೆ. ಹಾಗೆ ಬೆಲ್ಲನೂ ಹಾಕ್ಬೋದು. ಹಾಗಾದಿದ್ರೆ ಜೇನುತುಪ್ಪ ಹಾಕಿನೂ ಕುಡಿಬಹುದು. ಇನ್ನು ರುಚಿ ಏನು ಬದಲಾಗಲ್ವಾ? ಇಲ್ಲ, ಸ್ವೀಟ್ ಬರುತ್ತೆ, ಸ್ಮೆಲ್ ಸ್ವಲ್ಪ ಸ್ವಲ್ಪ ಚೇಂಜ್ ಇರುತ್ತೆ ಅಲ್ವಾ? ಓಕೆ, ಅಷ್ಟಕ್ಕೂ ನಿಂಬೆ ಹಣ್ಣಿದೆ ಸ್ಮೆಲ್ ಫಸ್ಟ್ ಬರುತ್ತಲ್ಲ, ಅದು ಹೌದು. ಮತ್ತೆ ಏಲಕ್ಕಿ ಹಾಕೋಬಹುದು. ಏಲಕ್ಕಿನೂ ಪೌಡರ್ ಮಾಡ್ಕೊಂಡು ಹಾಕೋಬಹುದು. ಇದಕ್ಕೆ ಹಾಕಿದ್ದೀನಿ, ಅದ್ರ ಜೊತೆನೆ ಹಾಕಿಬಿಟ್ಟು ತಯಾರಾಗಿದೆ. ನಿಂಬೆಹಣ್ಣು ಮತ್ತು ಕಾಮಕಸ್ತೂರಿ ಬೀಜದ ಆರೋಗ್ಯಕರ ಜ್ಯೂಸ್ ರೆಡಿಯಾಗಿದೆ. ಧನ್ಯವಾದಗಳು ಮೇಡಮ್. ಇವಾಗಲೇ ನೀವು ಹೇಳಿದ ಹಾಗೆ ನಿಂಬೆ ಹಣ್ಣು ಮತ್ತು ಕಾಮಕಸ್ತೂರಿಯ ಆರೋಗ್ಯಕರವಾದ ಪೇಯವನ್ನು ತಯಾರಿಸ್ಕೊಟ್ಟಿದ್ದೀರಾ. ತುಂಬ ಸುಲಭದಲ್ಲಿ ತಯಾರಿಸಿದ್ರಿ, ಏನು ಹೆಚ್ಚು ಕಷ್ಟ ಇಲ್ಲ. ಆಲ್ರೆಡಿ ತಯಾರಾಗಿರುವಂತಹ ಕಾಮಕಸ್ತೂರಿ ನೆನೆಸಿಟ್ಟಿರೋ ನೀರಿಗೆ ಸಕ್ಕರೆ ಹಾಕೊಂಡು ನಿಂಬೆ ಹಾಕ್ಕೊಂಡ್ರೆ ಮುಗೀತು. ರೆಡಿಯಾಗಿರೋ ಜ್ಯೂಸ್ ಟೇಸ್ಟ್ ಹೇಗಿದೆ ನೋಡೋಣ. ತಗೊಳ್ಳಿ. ಕಾಮಕಸ್ತೂರಿ ಜೊತೆಗೆ ನಿಂಬೆ ಪರಿಮಳ, ಹಾಗೇನೆ ಶರ್ಬತ್ತಿನ ಹತ್ರ ಒಂದಷ್ಟು ಟೇಸ್ಟ್ ಚೆನ್ನಾಗಿದೆ ಈ ಪೇಯ. ಜೊತೆಗೆ ಇನ್ನೊಂದಷ್ಟು ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ವಾ? ಸೊ ಅದನ್ನು ಕೂಡ ತಯಾರಿಸ್ಕೊಂಡ್ಬಿಡೋಣ. ಓಕೆ, ಏನು ನಿಮಗೆ ಮಿಕ್ಸರ್ ಬೇಕು? ಮಿಕ್ಸಿ ಮಾಡ್ಕೊಳ್ಳೋದಕ್ಕೆಲ್ಲ ಇದು ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕೊಂಡಿದ್ದೀರಾ? ನೆನೆ ಹಾಕೋಬೇಕು. ಓಕೆ, ರಾತ್ರಿನೇ ನೆನೆ ಹಾಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬಾ ಒಳ್ಳೇದು. ಇದು ಹಿಮೋಗ್ಲೋಬಿನ್ ಜಾಸ್ತಿ ಆಗ್ಲಿಕ್ಕೆ, ಮತ್ತೆ ನೆಲಗಡಲೆ, ಬಾದಾಮಿ ಕಾಣ್ತಿದೆ, ಖರ್ಜೂರ ಇದೆ, ಮತ್ತೆ ಇದು ದ್ರಾಕ್ಷಿ. ಓಕೆ, ಖರ್ಜೂರ ಒಣ ಖರ್ಜೂರನ ಹಸಿನ? ಹಸಿನೇ ಹಾಕುದು ಓಕೆ, ಇದರಲ್ಲಿ ಅದು ಒಳ್ಳೇದು. ಮತ್ತೆ ಅಂಜೀರ ಎಲ್ಲ ಯಾವ್ದು ಹಾಕ್ಬೋದು, ಡ್ರೈ ಫ್ರೂಟ್ಸ್. ಇದೆಲ್ಲ 4-5 ಬಗೆ ಹಾಕಿದ್ದೇನೆ. ಓಕೆ, ಇದಕ್ಕೆ ಸ್ವೀಟ್ ಹಾಕೊಂತೀವ? ಇದಕ್ಕೆ ಬೆಲ್ಲ. ಇದು ಆರೋಗ್ಯಕ್ಕೋಸ್ಕರ, ಶುಗರ್ ಹಾಕಲ್ಲ. ಮೇಡಮ್, ಇವಾಗ ನೆನೆ ಹಾಕಿರೋ ಡ್ರೈ ಫ್ರೂಟ್ಸ್ ವಿತ್ ಬೆಲ್ಲ ಇದು ಜ್ಯೂಸ್ ಆಗಿದೆ. ಇದನ್ನು ಡೈರೆಕ್ಟಾಗಿ ಸರ್ವಿಂಗ್ ಬೌಲ್ಗೆ ಹಾಕೊತೀರಾ? ಓಕೆ, ಡ್ರೈ ಫ್ರೂಟ್ ನೆನೆ ಹಾಕಿರೋ ಡ್ರೈ ಫ್ರೂಟ್ಸ್ ಜ್ಯೂಸ್ ತಯಾರಾಗಿದೆ. ನೆನೆ ಹಾಕಿರೋ ಡ್ರೈ ಫ್ರೂಟ್ಸ್ ಪೇಯವನ್ನು ತಯಾರಿಸ್ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ ನಾವು ಕಾಮಕಸ್ತೂರಿ ಮತ್ತು ನಿಂಬೆ ಹಣ್ಣಿನ ಪೇಯವನ್ನು ಕುಡಿದ್ವಿ. ಇದೆರಡನ್ನು ತಯಾರಿಸೋ ವಿಧಾನವನ್ನು ನೋಡ್ಕೊಂಬನ್ನಿ. ಆರೋಗ್ಯಕರ ಪೇಯಗಳು. ಮೊದಲಿಗೆ ಕಾಮಕಸ್ತೂರಿ ಬೀಜಗಳನ್ನು 2 ಗಂಟೆಗಳ ಕಾಲ ನೆನೆಸಿಟ್ಟು ಈ ನೀರಿಗೆ ಸ್ವಲ್ಪ ಸಕ್ಕರೆ ಹಾಗೂ ಏಲಕ್ಕಿ ಹಾಕಿ ಕಲಕಿ. ಇದಕ್ಕೆ ನಿಂಬೆ ರಸ ಸೇರಿಸಿ ಮಿಕ್ಸ್ ಮಾಡಿ ಕುಡಿಯಲು ತುಂಬ ರುಚಿಕರವಾದ ಕಾಮಕಸ್ತೂರಿ ಬೀಜದ ಜ್ಯೂಸ್ ರೆಡಿ. ಡ್ರೈ ಫ್ರೂಟ್ಸ್ ಜ್ಯೂಸ್ಗಾಗಿ ಮೊದಲಿಗೆ ಮಿಕ್ಸಿ ಜಾರ್ನಲ್ಲಿ ನೆನೆಸಿಟ್ಟ ಹಸಿ ಖರ್ಜೂರ, ಗೋಡಂಬಿ, ಹಸಿ ನೆಲಗಡಲೆ, ಬಾದಾಮ್ಗೆ ಬೆಲ್ಲ ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಬಾಯಲ್ಲಿ ನೀರೂರಿಸುವ ಆರೋಗ್ಯಪೂರ್ಣ ಡ್ರೈ ಫ್ರೂಟ್ಸ್ ಜ್ಯೂಸ್ ರೆಡಿ. ವೀಕ್ಷಕರ ವಿಧಾನ ನೋಡಿದ್ದಾಯಿತು. ನಾವು ಈ ಪೇಯದ ಟೇಸ್ಟನ್ನು, ರುಚಿಯನ್ನು ನೋಡೋಣ. ತಗೊಳ್ಳಿ. ತುಂಬ ಟೇಸ್ಟಿಯಾಗಿದೆ. ಸ್ಪೆಷಲಿ ಖರ್ಜೂರ ಟೇಸ್ಟ್ ಹಾಗೆ ಚೆನ್ನಾಗಿ ಸಿಗ್ತಾ ಇದೆ. ಸ್ವೀಟ್ ಇದೆ, ಹಾಗೆಯೇ ಎಲ್ಲ ಡ್ರೈ ಫ್ರೂಟ್ಸ್
ಸಣ್ಣಕ್ಕೆ ತಿನ್ಲಿಕ್ಕೂ ಸಿಗ್ತಾ ಇದೆ. ಬಹುಶಃ ಈ ಒಂದು ಡ್ರಿಂಕ್ ಒಂದು ಲೋಟ ಪೂರ್ತಿ ಕೊಟ್ಟರೆ ಊಟನೂ ಬೇಕಾಗಲ್ಲ ಅನ್ಸುತ್ತೆ. ನೀವಾಗಲೇ ಹೇಳಿದ್ರಿ ಹೆಲ್ದಿ ಡ್ರಿಂಕ್ ಆಗಿ ಕೂಡ ಬೆಳಗ್ಗೆ ಇದನ್ನ ಸೇವಿಸ್ಬೋದು ಖಾಲಿ ಹೊಟ್ಟೆಗೆ. ಇದು ನ್ಯೂಟ್ರಿಷಿಯಸ್ ಕೂಡ ತುಂಬ, ಖಂಡಿತವಾಗೂ ಮಕ್ಕಳಿಗೂ ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ಹೆಲ್ತ್ಗೆ ಒಳ್ಳೆಯದಾಗಿರುವಂಥ 2 ಜ್ಯೂಸ್ಗಳನ್ನು ತಯಾರಿಸ್ಕೊಟ್ಟಿದ್ದೀರಿ. ತುಂಬ ಚೆನ್ನಾಗಿತ್ತು. ಮುಂದಿನ ರೆಸಿಪಿಗೆ ಹೋಗೋಣ. ವೀಕ್ಷಕರೇ, ಈಗಾಗಲೇ 2 ಜ್ಯೂಸ್ಗಳನ್ನು ತಯಾರಿಸಿದ್ದಾಯಿತು, ಟೇಸ್ಟ್ ನೋಡಿದ್ದು ಆಯಿತು. ಮುಂದಿನ ರೆಸಿಪಿಯನ್ನು ನೋಡೋದಕ್ಕೂ ಮುಂಚೆ ತಗೊಳ್ಳಿ ಪುಟ್ಟ ವಿರಾಮ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅಡಿಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲೈಕಾ ಹೋಮ್ ಅಪ್ಲಯನ್ಸಸ್, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಅರುಣಾ ಮಸಾಲಾ, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಮತ್ತು ಬೇಕ್ ಸ್ಟುಡಿಯೋ. 2 ರೀತಿಯ ಪೇಯಗಳ ನಂತರ ಈಗ ಹೊಸ ಅಡುಗೆ ಏನೇನು ಮಾಡ್ತಾರೆ ಅಂತ ಕೇಳೋಣ. ಪೂರ್ಣಿಮಾ ಮೇಡಮ್, ಮುಂದಿನ ಹೊಸ ರುಚಿ ಏನು? ಮುಂದಿನ ರುಚಿ ರಾಗಿ ಪಾಯಸ. ರಾಗಿ ಪಾಯಸ, ಓಕೆ. ಎಲ್ಲ ಸಿಹಿನೇ ಮಾಡ್ಕೊಡ್ತಿದ್ದೀರಿ ಇವತ್ತಿನ ದಿನಕ್ಕೆ. ಹೆಲ್ತ್ ಪರ್ಪಸ್, ಹೆಲ್ತ್ ಪರ್ಪಸ್ ಇರುವಂತ ರಾಗಿ ಪಾಯಸ. ಓಕೆ, ನಿಮಗೆ ಇದನ್ನ ಹೇಗೆ ತಯಾರಿಸ್ಕೋತೀರಾ? ಏನು ಬೇಕು ಇದಕ್ಕೆ? ಕಡಾಯಿ, ಸ್ವಲ್ಪ ತುಪ್ಪ, ಸ್ಪೂನ್. ಕಡಾಯಿ ಬಿಸಿ ಆಗಬೇಕು ಅನ್ಕೋತೀನಿ ಅಲ್ವಾ? ಕಡಾಯಿಗೆ ತುಪ್ಪ ಹಾಕೊಂತಿದ್ದೀರಿ. ಎಷ್ಟು ತುಪ್ಪ ಬೇಕು? 2 ಸ್ಪೂನ್ ಸಾಕು. 2 ಸ್ಪೂನ್ ಅಷ್ಟು. ಇದಕ್ಕೆ ಏನು ಹಾಕೊಳ್ಳೋದಕ್ಕಿಲ್ಲ ಅಲ್ವಾ? ತುಪ್ಪ ಹಾಗೆ ಬಿಸಿ ನೀರು ಹಾಕಬೇಕು. ಇದು ಇದು ರಾಗಿ 2 ಸ್ಪೂನ್. ಇದು ಸಹ ಅಷ್ಟು ಸ್ವಲ್ಪನೇ ರಾಗಿ ಹಿಟ್ಟು ಬಳಸಿ. ಸ್ವಲ್ಪ ಇದರಲ್ಲೆಲ್ಲ ತುಂಬ ಆಗುತ್ತೆ ಇದು ಬೆಂದು. ಓಕೆ. ರಾಗಿ ಹಿಟ್ಟು ನಾವು ಸಾಮಾನ್ಯ ಅದೇ ಕಲಿಸ್ಕೊಂಡು ಬಿಸಿ ಆಗಬೇಕಾದ್ರೆ ಅದು ದಪ್ಪ ಆಗ್ತಾ ಹೋಗುತ್ತೆ. ಹೌದು, ಫಸ್ಟ್ ಫ್ರೈ ಮಾಡ್ಕೊಳ್ಬೇಕು. ತುಪ್ಪದಲ್ಲಿ ರಾಗಿ ಹಿಟ್ಟನ್ನು ಫ್ರೈ ಮಾಡ್ಕೊತಾ ಇದ್ದೀರಿ. ಚೆನ್ನಾಗಿ ಸ್ಮೆಲ್ ಬರುವವರೆಗೆ. ಓಕೆ. ಈಗ ತುಪ್ಪದಿಂದ ಕಾಯಿಸಿದ ರಾಗಿ ಹಿಟ್ಟಿಗೆ ಓಕೆ ಹಾಲು ಹಾಕಬೇಕು. ಹಾಲು ಹಾಕೊಬೇಕಾ? ಸ್ಟೀರ್ ಮಾಡಬೇಕು. ಓಕೆ. ಹಾಲು ತಗೊಂಡಿದ್ದೀರಾ? ಹಸು ಹಾಲು ತಗೊಂತೀರಾ ಅಥವಾ ತೆಂಗಿನ ಹಾಲನ್ನು? ಇಲ್ಲ, ಹಸುವಿನ ಹಾಲೇ. ಓಕೆ, ಅದನ್ನೇ ಹಾಕೊಬೇಕು. ಅದನ್ನು ಹಾಕಿ ಬಿಸಿ ಮಾಡಬೇಕು. ಓಕೆ. ಈವನ್ ಮಕ್ಕಳಿಗೆ ನಾವು ರಾಗಿ ಜ್ಯೂಸ್ ಅಂತ ಮಾಡಿಕೊಡೋದು ಹೀಗೆ ಅಲ್ವಾ? ಸ್ವಲ್ಪ ಮಟ್ಟಿಗೆ. ಓಕೆ. ಮತ್ತು ಒಂದು ಗ್ಲಾಸ್ ಹಾಲು ಹಾಕಬೇಕು. 1 ಗ್ಲಾಸ್ ಅಷ್ಟು ಹಾಲು ಕುದಿಯೋದ್ರೊಳಗೆ ಅದಕ್ಕೆ ಅದನ್ನು ಕಡಿಬೇಕು. ಇವಾಗ ಮಿಕ್ಸಿ ಮಾಡಿ ಮಿಕ್ಸಿ ಮಾಡ್ಕೊಳ್ಳೋದಿದೆಯಾ? ಏನೆಲ್ಲ? ತೆಂಗಿನ ತುರಿ, ತೆಂಗಿನ ತುರಿಯನ್ನು ಮಿಕ್ಸಿ ಮಾಡ್ಕೊಳ್ಳೋದಿದೆ. ತೆಂಗಿನ ತುರಿ, ಹಸಿ ಗೋಡಂಬಿನ ಹಾಕ್ಕೊಳ್ತೀವಿ. ಬಾದಾಮಿ, ಇವಾಗ ಮಿಕ್ಸ್ ಇವಿಷ್ಟನ್ನ ಮಿಕ್ಸಿ ಮಾಡ್ಕೋಬೇಕು. ನೀರು ಹಾಕೋಬೇಕಾ ಅಥವಾ ಪೌಡರ್ ಮಾಡಬೇಕಾ? ಪೌಡರ್ ಅಲ್ಲ, ನೀರು ಹಾಕಿ ಕಡಿ. ಇದು ಪೇಸ್ಟ್ ಆಗಿದೆ, ಚೆನ್ನಾಗಿ ರುಬ್ಬಿದೆ. ಇದನ್ನ ಹಾಕೊಬೇಕು. ಹಾಕಿ ತುರಿದಿರೋ ತೆಂಗಿನಕಾಯಿ, ಬಾದಾಮ್ ಮತ್ತು ಗೋಡಂಬಿ ಹಾಕ್ಕೊಂಡು ಅದನ್ನು ರುಬ್ಕೊಂಡು ಅದನ್ನು ಬೇಯಿಸ್ಕೋಬೇಕು ಹಾಲಲ್ಲಿ. ಹಾಲು ಹಾಕಿದ್ರೆ ಯೂಶ್ವಲಿ ನಾವು ಸಕ್ಕರೆ ಇಲ್ಲ, ಬೆಲ್ಲ ಹಾಕ್ಬೋದು. ಬೆಲ್ಲ ಅಂದರೆ ಹೆಲ್ತ್ ಪರ್ಪಸ್ ಬೆಲ್ಲ ಹಾಕ್ಬೋದು. ಇದಕ್ಕೆ ಆಗುತ್ತೆ ರಾಗಿ ಪಾಯಸಕ್ಕೆ. ಮತ್ತು ಒಂದೊಂದು ಸಲ ಏನಾಗುತ್ತೆ ಅಂದರೆ ಕೆಲವು ಬೆಲ್ಲದಲ್ಲಿ ಉಪ್ಪು ಜಾಸ್ತಿ ಇದ್ದರೆ ಹಾಲು ಒಡಿತದೆ. ಓಕೆ, ಅದಕ್ಕೆ ಹಾಲಿಗೆ ಬೆಲ್ಲ ಹಾಕೊಳ್ಳಲ್ಲ. ಕೆಲವು ಬೆಲ್ಲ ಕರೆಕ್ಟ್ ಆಗುತ್ತೆ. ಚೆನ್ನಾಗಿರೋ ಬೆಲ್ಲ ಅಂತಂದರೆ ಏನೂ ಆಗಲ್ಲ. ಏನಾಗಲ್ಲ. ರಾಗಿ ಲೆಕ್ಕ ಸರಿ ಇಲ್ಲ ಅಂತಂದರೆ ಪಾಯಸ ಗಟ್ಟಿ ಬರುತ್ತೇನೋ ಅಲ್ವಾ? ಇದು ಹದಕ್ಕೆ 1-2 ಸ್ಪೂನ್, ಅದಕ್ಕೆ ಸ್ವಲ್ಪ ಹಾಕಬೇಕು ನೋಡಿ. 2 ಸ್ಪೂನಲ್ಲಿ ಎಷ್ಟಾಯ್ತು? ಹೌದು, ಅದೇ ದಪ್ಪ ಆಗ್ತದೆ.
ಮತ್ತೆ ಸ್ಟಿರ್ ಮಾಡ್ತಾನೆ ಇರಬೇಕು ಎಂಡ್, ಇಲ್ಲಾಂದ್ರೆ ಗಟ್ಟಿ ಆಗುತ್ತೆ. ಗಟ್ಟಿ ಆಗುತ್ತೆ. ಆಯ್ತು, ಇನ್ನೊಂದು ದೊಡ್ಡ ಕುದಿ ಬಂದರೆ ಆಯ್ತು ಸಾಕು. ದಿಢೀರಾಗುತ್ತೆ ಅಲ್ವಾ? ತಕ್ಷಣಕ್ಕೆ ಒಂದು ಯಾರಿಗೆ ಎಷ್ಟು ಬಂದರೆ ಇಮಿಡಿಯೇಟ್ ಮಾಡ್ಬೋದು. ಖಂಡಿತ. ಮನೇಲಿ ಯಾರಾದರೂ ಸಿಹಿ ಬೇಕು ಅಂತಂದರೆ ಇದ್ರಲ್ಲೇ ಮಾಡಿಕೊಟ್ಟು ಬಿಡ್ಬೋದು. ಇದೊಂದು ಕುದಿ ಬಂದಮೇಲೆ ಆಫ್ ಮಾಡಿ. ಹೌದು, ಇದೊಂದು ಫ್ರೈ ಮಾಡಬೇಕು ತುಪ್ಪದಲ್ಲಿ. ಇದನ್ನು ಇದು ಗೇರು ಬೀಜ ಚೂರು. ಓಕೆ, ಇದನ್ನ ಸ್ವಲ್ಪ ತುಪ್ಪ, ಗೋಡಂಬಿ ಚೂರುಗಳನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕಿದೆ. ಆಮೇಲೆ ಅದನ್ನು ಸೇರಿಸ್ಕೋತೀವಿ ಅದನ್ನು ಅಲ್ವಾ? ಹಾಕಿದರೆ ಆಯ್ತು. ಹೌದು. ಇದು ಪೂರ್ತಿ ಎಲ್ಲ ಹಾಕಿ, ಹಾಕೋಬೇಕಾ? ಟೇಸ್ಟ್ ಆಗುತ್ತೆ, ತಿನ್ಲಿಕ್ಕೆ ಸಿಗುತ್ತೆ ಅದು. ಓಕೆ. ಗೋಡಂಬಿ ಫ್ರೈ ಮಾಡಿದಷ್ಟು ಟೇಸ್ಟ್ ಜಾಸ್ತಿ ಅಲ್ವಾ? ಹಸಿ ಹಾಕಿದರೆ ಅಷ್ಟು ಸ್ಮೆಲ್ ಬರಲ್ಲ. ಹೌದು ಇದು ಹಸಿ ಸ್ಮೆಲ್ ಬರುತ್ತಲ್ಲ. ಹೌದು, ಮತ್ತೆ ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ಇನ್ನೂ ಜಾಸ್ತಿನೇ ಟೇಸ್ಟ್ ಇರುತ್ತೆ. ಬರುತ್ತೆ. ಮತ್ತಿದು ಬೇಗ ಫ್ರೈ ಆಗುತ್ತೆ ಅಲ್ವಾ? ಇಷ್ಟು ಸಣ್ಣಕ್ಕೆ ಚೂರು ಮಾಡಿ ಚೂರು ಇರೋ ಗೋಡಂಬಿ ನೋಡಿ ಬೇಗನೆ ಫ್ರೈ ಆಯಿತು ತಕ್ಷಣ. ಬರುವಷ್ಟು ಕಾಯಿಸಿದ್ರೆ ಸಾಕು. ಹೌದು. ಬಿಸಿ ಆಯಿತಾ? ಸಾಕು, ಇನ್ನು ಆಫ್ ಮಾಡ್ಕೊಳ್ತೀನಿ. ಹಾಕಿ ಹಾಕೋದು ಹಾಕಿ ಎಲ್ಲ ಹಾಕಿ. ರಾಗಿ ಪಾಯಸ ರೆಡಿಯಾಗಿದೆ. ಆಫ್ ಮಾಡ್ಕೊಂಡಿದ್ದೀನಿ ಅಲ್ವಾ? ಓಕೆ, ರಾಗಿ ಪಾಯಸ ರೆಡಿಯಾಗಿದೆ. ನಿಮಗೆ ಸರ್ವಿಂಗ್ ಬೌಲ್ ಬೇಕು. ಪಾಯಸ ತಿನ್ನಲು ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನಮಗೆ ಬಿಸಿ ಬಿಸಿಯಾಗಿರೋ ರಾಗಿ ಪಾಯಸ ಸಿದ್ಧವಾಗಿದೆ. ರುಚಿ ನೋಡೋಕ್ಕೂ ಮೊದಲು ನೀವು ನೋಡ್ಕೊಂಬನ್ನಿ ಇದರ ತಯಾರಿಸುವ ವಿಧಾನವನ್ನ. ರಾಗಿ ಪಾಯಸ ತಯಾರಿಸುವ ವಿಧಾನ: ಮೊದಲಿಗೆ ಕಡಾಯಿಗೆ 2 ಸ್ಪೂನ್ ತುಪ್ಪ ಹಾಕಿ ಇದಕ್ಕೆ 2 ಸ್ಪೂನ್ ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಇದಕ್ಕೆ 1 ಗ್ಲಾಸ್ ಹಾಲನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ತೆಂಗಿನ ತುರಿ, ಗೋಡಂಬಿ, ಬಾದಾಮ್ ಅನ್ನು ಹಾಕಿ ನೀರು ಸೇರಿಸಿ ರುಬ್ಬಿಕೊಂಡ ಮಿಶ್ರಣವನ್ನು ಹಾಕಿ ಕೈಯಾಡಿಸಿ. ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದಕ್ಕೆ ತುಪ್ಪದಲ್ಲಿ ಹುರಿದ ಗೋಡಂಬಿ ಚೂರುಗಳನ್ನು ಮಿಶ್ರ ಮಾಡಿದರೆ ದಿಢೀರ್ ರಾಗಿ ಪಾಯಸ ಸವಿಯಲು ರೆಡಿ. ಇನ್ಸ್ಟೆಂಟ್ ಆಗಿ ತಯಾರಿಸು ಟೇಸ್ಟಿಯಾಗಿರೋ ರಾಗಿ ಪಾಯಸ ತಯಾರಿಸೋದು ಹೇಗೆ ಅನ್ನೋದನ್ನು ನೋಡ್ಕೊಂಬಂದ್ರಿ. ಇದನ್ನು ತಯಾರಿಸಿರುವಂಥ ಪೂರ್ಣಿಮಾ ಪ್ರಭು ಅವ್ರ ಜೊತೆಗೆ ನಾವು ಟೇಸ್ಟ್ ನೋಡ್ತಾ ಇದ್ದೀವಿ. ಬಿಸಿ ಇದೆ, ಬಿಸಿಯಾಗಿ ಪಾಯಸ ಚೆನ್ನಾಗಿರೋದಲ್ವಾ? ಪಾಯಸ ತಿನ್ನಬೇಕಾದ್ರೆ ಸರಿ ಸದ್ದು ಬರಬೇಕು, ಆವಾಗಲೇ ಪಾಯಸಕ್ಕೆ ರುಚಿ ಹೆಚ್ಚಾಗೋದು. ಹಾಗಾಗಿ ಚೆನ್ನಾಗಿರೋ ಪಾಯಸ ನೋಡಲಿಕ್ಕಷ್ಟೇ ಅಲ್ಲ, ತಿನ್ನೋದಕ್ಕೆ ತುಂಬ ರುಚಿಕರವಾಗಿದೆ. ಹಾಗೆ ತಯಾರಿಸೋದು ಕೂಡ ಚೆನ್ನಾಗಿದೆ, ಯಾಕಂದರೆ ಬೇಗ ಆಗುತ್ತೆ ಅಲ್ವಾ? ಹಾಗಾಗಿ ಚೆನ್ನಾಗಿರೋ ಈ ಪಾಯಸವನ್ನು ನಮಗೋಸ್ಕರ ಈಗಿನ ಹುಡುಗಿಯರಿಗೆ ಹೇಳಿದ್ದು ಖಂಡಿತ ಒಳ್ಳೆ ಒಂದು ರೆಸಿಪಿಯನ್ನು ಹೇಳಿಕೊಟ್ಟಿದ್ದೀರಾ ಮೇಡಮ್. ಧನ್ಯವಾದಗಳು ನಿಮಗೆ. ಅದೇ ರೀತಿ ಕೊನೆಯದಾಗಿ ನಿಮ್ಮಿಂದ ನಿಮ್ಮ ಅನುಭವಗಳನ್ನು ಕೇಳಬೇಕು ಅಂತ ಆಸೆ ಇದೆ. ಹೇಗೆ ಅನ್ನಿಸ್ತು ಇಲ್ಲಿಗೆ ಬಂದು? ಖುಷಿ ಆಯಿತು. ಯಾವಾಗಲೂ ನಮ್ಮ ಅಡುಗೆ ಮನೆಯಲ್ಲೇ ಅಡುಗೆ ಮಾಡ್ತಿದ್ವಿ. ಓಕೆ, ಇವತ್ತುವರೆಗೆ ಬಂದು ಎಲ್ಲರೂ ನೋಡುವ ಅಡುಗೆ ಮನೆ ಮಾಡಿಕೊಟ್ಟದಕ್ಕೆ ಖಂಡಿತ ಅವಕಾಶ ನಮಗೂ ಕೂಡ ಇದೊಂದು ಒಳ್ಳೆ ಅವಕಾಶ. ನಿಮ್ಮಿಂದ ಅಡುಗೆಗಳನ್ನು ಕಲಿಯೋ ಅವಕಾಶ. ಧನ್ಯವಾದಗಳು ನಿಮಗೂ ಕೂಡ ಈ 2 ಅಡುಗೆಗಳನ್ನು ನಮಗೋಸ್ಕರ ಕಲಿಸಿದ್ದಕ್ಕೆ. ಜೊತೆಗೆ ಇಲ್ಲಿವರೆಗೂ ಬಂದು ನಮ್ಗೆ 2 ಹೊಸ ರುಚಿಗಳನ್ನು ಕಲಿಸಿದ್ದಕ್ಕಾಗಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಅದ್ರ ಜೊತೆಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಅವರ ಕಡೆಯಿಂದ ಈ ಕುಚ್ಚಲಕ್ಕಿ ನಿಮಗೋಸ್ಕರ. ಧನ್ಯವಾದ. ಇನ್ನಷ್ಟು ಹೊಸ ರುಚಿಗಳನ್ನು ತಯಾರಿಸ್ತಾ ಇರಿ. ಯಾವಾಗಲೂ ಕೂಡ ನಮ್ಮ ಅಡುಗೆ ಮನೆ ನಿಮಗೆ ಸ್ವಾಗತಿಸ್ತದೆ. ಇನ್ನೂ ಹೊಸ ರುಚಿಗಳ ಜೊತೆಗೆ ನಮ್ಮನ್ನು ಬಂದು ಭೇಟಿಯಾಗಿ. ನಮಸ್ಕಾರ. ಪ್ರತಿದಿನ ನಿತ್ಯ ನೂತನ ಅಡುಗೆ ಕಲಿಯೋದಕ್ಕೆ ಬಯಸೋರಿಗೆ ನಮ್ಮ ಸವಿರುಚಿ ಅಡುಗೆ ಮನೆ ಯಾವಾಗಲೂ ತಯಾರಾಗೇ ಇರುತ್ತೆ. ಇನ್ನು ಮುಂದೆ ಕೂಡ ಪ್ರತಿನಿತ್ಯ ಹೊಸ ರುಚಿಗಳ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣ ಮಸಾಲಾ, ಬೇಕ್ ಸ್ಟುಡಿಯೋ,
ಪೋಸ್ಟ್ಮ್ಯಾನ್ ತೂರ್ದಾಲ್, ಟೆಕ್ನಿಕಾ, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.